ಕೋವಿಡ್ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಪ್ರೋತ್ಸಾಹ ಧನವನ್ನ ಕೊಡಿಸುವಂತೆ ಒತ್ತಾಯಿಸಿ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸಿದ ನಮಗೆ ಕೋವಿಡ್ ಪ್ರೋತ್ಸಾಹ ಧನವನ್ನ ಇದುವರೆಗೂ ನೀಡಿರುವುದಿಲ್ಲ. ನಮಗೆ ಸರ್ಕಾರದಿಂದ ನಿಗದಿ ಮಾಡಿದ ಪ್ರೋತ್ಸಾಹ ಧನವನ್ನ ಕೊಡಿಸಬೇಕೆಂದು ಮನವಿ ಸಲ್ಲಿಸಿದರು. ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಗ್ರೂಪ್ ಡಿ ನೌಕರನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಈ 1.5-2 ವರ್ಷದ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಿಂದಲೂ ಇದುವರೆಗೂ ಕೂಡ ನಾವು PPE ಕಿಟ್ ಧರಿಸಿ ಕೋವಿಡ್ ಕೇರ್ ಸೆಂಟರ್ ಮತ್ತು ಐಸೋಲೇಷನ್ ಸೆಂಟರ್ ಮತ್ತು ಸ್ವಾಬ್ ಕಲೆಕ್ಷನ್ ಸೆಂಟರ್ಗಳಲ್ಲೆಲ್ಲ ಕರ್ತವ್ಯ ನಿರ್ವಹಿಸಿದ್ದೀವಿ. ನಮಗೆ ಕೋವಿಡ್ ಪ್ರೋತ್ಸಾಹಧನ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರದಿಂದ ಒಂದು ಆದೇಶನ ಹೊರಡಿಸಿದ್ರು. ಇದುವರೆಗೂ ಕೂಡ ನಮಗೆ ಯಾವುದೇ ರೀತಿ ಕೋವಿಡ್ ಪ್ರೋತ್ಸಾಹಧನ ಬಂದಿಲ್ಲ. ಆ ಒಂದು ವಿಚಾರವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸೋಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಹೆಸರು ಗಂಗಾಧರ್ ಅಂತ. ಇಲ್ಲಿ ಸಕಲೇಶ್ಪುರ ಮತ್ತು ಆಲೂರು, ಬೇಲೂರು, ಚನ್ನರಾಯಪಟ್ಟಣ, ಅರಸೀಕೆರೆ, ಅರಕಲಗೂಡು ಎಲ್ಲ ತಾಲೂಕಿಂದ ಒಂದೊಂದು ಆಯ್ದ ಗ್ರೂಪ್ ಡಿಗಳು ಬಂದು ಮನವಿಯನ್ನು ಸಲ್ಲಿಸಬಹುದು. ಈ ವೇಳೆ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರಾದ ಮಂಜುನಾಥ್ ಶೆಟ್ಟಿ, ಲಕ್ಷ್ಮಣ್, ಅನಿಲ್, ಭರತ್, ಶಿವಕುಮಾರ್, ಗಂಗಾಧರ್ ಇತರರು ಉಪಸ್ಥಿತರಿದ್ದರು.